ಮನೆಗೆಲಸದ ಮಹಿಳೆ ಮೇಲೆ ಅತ್ಯಾಚಾರ ನಡೆಸಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವ ಮಾಜಿ ಸಂಸದ ಎಚ್.ಡಿ. ಪ್ರಜ್ವಲ್ ರೇವಣ್ಣ ಅವರ ಜಾಮೀನು ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ. ನ್ಯಾಯಾಲಯದ ಈ ಆದೇಶದಿಂದಾಗಿ ಬಿಡುಗಡೆ ಭಾಗ್ಯ ಎದುರು ನೋಡುತ್ತಿದ್ದ ಪ್ರಜ್ವಲ್ ರೇವಣ್ಣರಿಗೆ ಪರಪ್ಪನ ಅಗ್ರಹಾರ ಜೈಲು ಶಿಕ್ಷೆ ಖಾಯಂ ಎಂಬಂತಾಗಿದೆ. ವಾದ ಪ್ರತಿವಾದ ಆಲಿಸಿ ಆದೇಶವನ್ನು ಕಾಯ್ದಿರಿಸಿದ್ದ ಹೈಕೋರ್ಟ್ ನ್ಯಾಯಮೂರ್ತಿಗಳಾದ ಕೆ.ಎಸ್. ಮುದ್ಗಲ್ ಮತ್ತು ವೆಂಕಟೇಶ್ ನಾಯಕ್ ಅವರನ್ನ ಒಳಗೊಂಡ ವಿಭಾಗೀಯ ಪೀಠ ಪ್ರಜ್ವಲ್ ರೇವಣ್ಣ ಪರ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿ ಆದೇಶ ನೀಡಿತ್ತು. ದಾಖಲೆಗಳನ್ನು ಪರಿಗಣಿಸಿ ಅಪರಾಧದ ಗಂಭೀರತೆ, ಪ್ರಜ್ವಲ್ ಬಿಡುಗಡೆ ಮಾಡಿದರೆ ಅದು ಇತರರ ಮೇಲೆ ಉಂಟು ಮಾಡುವ ಪರಿಣಾಮವನ್ನು ಪರಿಗಣಿಸಿ ಪ್ರಜ್ವಲ್ಗೆ ವಿಧಿಸಿರುವ ಆಜೀವ ಶಿಕ್ಷೆ ಬದಿಗೆ ಸರಿಸಿ ಜಾಮೀನು ಮಂಜೂರು ಮಾಡಲು ಸೂಕ್ತವಲ್ಲ ಅಂತ ಹೇಳಿದೆ. ವಿಚಾರಣಾಧೀನ ನ್ಯಾಯಾಲಯದಲ್ಲಿ ಈಗಾಗಲೇ ವಿಚಾರಣೆ ನಡೆದಿದ್ದು ಮತ್ತೆ ಹೈಕೋರ್ಟ್ನಲ್ಲಿ ಸಾಕ್ಷಿಯ ವಿಚಾರಣೆ ನಡೆಸಲಾಗದು, ತೀರ್ಪಿನಲ್ಲಿ ಅಲ್ಲೊಂದು ಇಲ್ಲೊಂದು ಇರುವ ಲೋಪವನ್ನು ನೋಡಲಾಗದು ಎಂದಿದೆ. ದಾಖಲೆಗಳಿದ್ದ ವಸ್ತುಗಳನ್ನು ಆಧರಿಸಿ ವಿಚಾರಣಾಧೀನ ನ್ಯಾಯಾಲಯವು ಶಿಕ್ಷೆ ವಿಧಿಸಿದೆ. ಪ್ರಜ್ವಲ್ ಅವರು ವಿಚಾರಣಾಧೀನ ನ್ಯಾಯಾಲಯದಲ್ಲಿ ಅಶ್ಲೀಲ ವಿಡಿಯೋಗಳ ನಿರ್ಬಂಧಕ್ಕೆ ಆದೇಶ ಪಡೆದಿದ್ದಾರೆ. ಹಾಸನದಲ್ಲಿ ಪ್ರಜ್ವಲ್ ಚುನಾವಣಾ ಏಜೆಂಟ್ ಸಹ ದೂರು ನೀಡಿದ್ದಾರೆ. ಪ್ರಜ್ವಲ್ ಮಾಜಿ ಕಾರು ಡ್ರೈವರ್ ವಿರುದ್ಧವೂ ನ್ಯಾಯಾಲಯದಲ್ಲಿ ದೂರು ನೀಡಿದ್ದಾರೆ. ಆದರೆ ಈ ಪ್ರಕರಣದ ವಿಚಾರಣೆಯೇ ನಡೆದಿಲ್ಲ, ಇದು ಪ್ರತಿಕಾರವಲ್ಲವೇ ಎಂದು ವಕೀಲ ಲೂಥ್ರಾ ವಾದ ಮಂಡಿಸಿದ್ದರು. ಮನೆಗೆಲಸದ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಹೀಗಾಗಿ ಈಗ ಜೀವನ ಪರ್ಯಂತ ಶಿಕ್ಷೆಗೆ ಗುರಿಯಾಗಿದ್ದಾರೆ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ. ಈಗ ಖಾಯಮಾಗಿ ಜೈಲಿನಲ್ಲಿ ಇರುವ ಸಂಭಾವನೆ ಹೆಚ್ಚಾಗಿದೆ. ಅಷ್ಟಕ್ಕೂ ನಮ್ಮ ದೇಶದ ಜೈಲುಗಳು ಯಾವ ರೀತಿ ಕೆಲಸ ಮಾಡುತ್ತದೆ ಅನ್ನೋದು ನಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಒಂದು ಮಾಹಿತಿಯ ಪ್ರಕಾರ ಭಾರತದಲ್ಲಿರುವ ಕಾರಾಗೃಹಗಳು 118% ಆಕ್ಯುಪೆನ್ಸಿ ಅನುಪಾತವನ್ನ ಹೊಂದಿದೆ. ಅಂದ್ರೆ ಸರಾಸರಿಯಾಗಿ ಒಂದು ಜೈಲಿನಲ್ಲಿ ಸಾಮರ್ಥ್ಯಕ್ಕಿಂತ 18% ಹೆಚ್ಚಾಗಿದೆ. ಇದಕ್ಕೆಲ್ಲ ಕಾರಣ ದೇಶದಲ್ಲಿ ನಡೆಯುತ್ತಿರುವ ಹಲವಾರು ಅಪರಾಧಗಳು ಹಾಗೂ ಅದಕ್ಕೆ ತಕ್ಕ ಹಾಗೆ ನಮ್ಮ ನ್ಯಾಯಾಂಗ ಪ್ರಕ್ರಿಯೆ ನಿಧಾನಗತಿಯೇ ಇದಕ್ಕೆ ಕಾರಣ ಎನ್ನಲಾಗುತ್ತಿದೆ. ವಿಶೇಷವಾಗಿ 2/3 ಭಾಗದಷ್ಟು ಖೈದಿಗಳು ವಿಚಾರಣಾಧಿ ಖೈದಿಗಳಾಗಿದ್ದಾರೆ. ಅಂದರೆ ಕಾರಾಗೃಹದಲ್ಲಿ ಅಪರಾಧಿಗಳಿಗಿಂತ ಹೆಚ್ಚಾಗಿ ಆರೋಪಿಗಳೇ ತುಂಬಿ ತುಳುಕುತ್ತಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಎಲ್ಲಾ ಖೈದಿಗಳಲ್ಲಿ ಸರಿಸುಮಾರು 4.4% ಮಹಿಳೆಯರು ತುಂಬಿಕೊಂಡಿದ್ದಾರೆ. ಮಿಜೋರಂನಲ್ಲಿ ಅತಿ ಹೆಚ್ಚು ಅಂದ್ರೆ 7.6% ಮಹಿಳಾ ಖೈದಿಗಳು ಕಾರಾಗೃಹದಲ್ಲಿ ತುಂಬಿಕೊಂಡಿದ್ದಾರೆ. ತದನಂತರ ಆಂಧ್ರ ಪ್ರದೇಶದಲ್ಲಿ 6.3, ಪಶ್ಚಿಮ ಬಂಗಾಳದಲ್ಲಿ 6.1, ಮಹಾರಾಷ್ಟ್ರದಲ್ಲಿ 5.7, ಹೀಗೆ ಇತರೆ ರಾಜ್ಯಗಳಲ್ಲಿಯೂ ಕೂಡ ಮಹಿಳಾ ಖೈದಿಗಳು ತುಂಬಿದ್ದಾರೆ. ಕೇವಲ 8 ರಾಜ್ಯಗಳಲ್ಲಿ ಮಾತ್ರ 5% ಹೆಚ್ಚು ಮಹಿಳಾ ಖೈದಿಗಳಿದ್ದಾರೆ. ಜೈಲುಗಳಲ್ಲಿ ವಿಚಾರಣಾಧೀನ ಖೈದಿಗಳು ಅಂದ್ರೆ ಆರೋಪಿಗಳ ಸಂಖ್ಯೆ ಹೆಚ್ಚಾಗಲು ಒಂದು ಪ್ರಮುಖ ಕಾರಣ ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ನಿಧಾನಗತಿಯ ಪ್ರಕ್ರಿಯೆಯಾಗಿದೆ. ವಿಶೇಷ ಏನೆಂದರೆ ಈ ವಿಚಾರಣಾಧೀನ ಖೈದಿಗಳಲ್ಲಿ 20% ಹೆಚ್ಚು ಜನರು 1 ವರ್ಷಕ್ಕೂ ಹೆಚ್ಚು ಕಾಲ ಜೈಲಿನಲ್ಲಿದ್ದಾರೆ. ಇವರ ಕೇಸುಗಳು ಇನ್ನೂ ಕೂಡ ಕೋರ್ಟ್ನಲ್ಲಿ ನಡೆಯುತ್ತಾನೆ ಇವೆ. ಇವರು ಆರೋಪಿಯೋ ನಿರ್ದೋಷಿಯೋ ಅಂತ ಹೇಳಲು ಕೂಡ ಇನ್ನೂ ಆಗುತ್ತಿಲ್ಲ. ಇದೇ ಕಾರಣ ಇಂಥವರನ್ನ ಈಗಲೂ ಕೂಡ ಜೈಲಿನಲ್ಲಿ ಇಡಲಾಗಿದೆ. ಜೈಲಿನಲ್ಲಿ ಖೈದಿಗಳ ಸಂಖ್ಯೆ ಜಾಸ್ತಿ ಇದ್ದ ಕಾರಣ ಹಲವಾರು ಖೈದಿಗಳನ್ನ ಬೇಲ್ ಕೊಟ್ಟು ಮನೆಗೆ ಕಳಿಸಲಾಗುತ್ತಿದೆ. ಹೀಗಾಗಿ ಬೇಲು ಸಿಗುವವರ ಸಂಖ್ಯೆ ಕೂಡ ಇತ್ತೀಚೆಗೆ ಜಾಸ್ತಿಯಾಗಿ ಹೋಗಿದೆ. ಜೈಲಿನಲ್ಲಿ ಒಟ್ಟು ಖೈದಿಗಳಲ್ಲಿ 40% 30ಕ್ಕಿಂತ ಕಡಿಮೆ ವಯಸ್ಸಿನವರಿದ್ದಾರೆ. ಒಟ್ಟು 87% ಖೈದಿಗಳು ಇವತ್ತು 50 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿದ್ದಾರೆ. ಉಳಿದ 13% ಖೈದಿಗಳು 50 ವರ್ಷಕ್ಕಿಂತ ಹೆಚ್ಚು ವಯಸ್ಸಿನವರಿದ್ದಾರೆ. ನೀವೇ ಯೋಚನೆ ಮಾಡಿ, ಯುವಕರೇ ಹೆಚ್ಚು ಅಪರಾಧಗಳನ್ನ ಮಾಡುತ್ತಿದ್ದಾರೆ ಹಾಗೂ ಜೈಲಿನಲ್ಲಿ ಕೊಳೆಯುತ್ತಿದ್ದಾರೆ. ಜೈಲಿನಲ್ಲಿರುವ ಖೈದಿಗಳಲ್ಲಿ 2 ವಿಧಗಳಿವೆ. ಒಂದು ವಿಚಾರಣಾಧೀನ ಖೈದಿಗಳು, ಅವರನ್ನ ಆರೋಪಿ ಅಂತ ಕರೆದರೆ, ಇನ್ನು ಕೆಲವರು ಅವರ ಆರೋಪ ಸಾಬೀತಾದ ನಂತರ ಅವರನ್ನ ಅಪರಾಧಿಯನ್ನಾಗಿ ಮಾಡುತ್ತವೆ. ಈ 2 ಖೈದಿಗಳು ಜೈಲಿನಲ್ಲಿದ್ದಾರೆ. ಒಂದು ಆರೋಪಿ ಹಾಗೂ ಅಪರಾಧಿಗಳು. ಎರಡರಲ್ಲೂ ಕೂಡ ವ್ಯತ್ಯಾಸ ಇದೆ. ಆರೋಪಿ ಅಂದ್ರೆ ಒಬ್ಬ ವ್ಯಕ್ತಿ ತಾನು ಮಾಡಿದ ಯಾವುದೇ ಒಂದು ಅಪರಾಧ ಇನ್ನೂ ಸಾಬೀತಾಗದೆ ಇರುವಾಗ ಅಂತಹವರನ್ನ ಆರೋಪಿ ಅಂತ ಪರಿಗಣಿಸಲಾಗುತ್ತದೆ. ಎಲ್ಲಿವರೆಗೆ ಈ ಕೇಸುಗಳು ಕೋರ್ಟಿನಲ್ಲಿ ನಡೆಯುತ್ತವೆಯೋ ಅಂತ ವ್ಯಕ್ತಿಗಳನ್ನ ವಿಚಾರಣಾಧೀನ ಆರೋಪಿ ಅಂತ ಜೈಲಿನಲ್ಲಿ ಇಡಲಾಗುತ್ತದೆ. ಕೆಲವೊಮ್ಮೆ ಈ ವ್ಯಕ್ತಿಗಳಿಂದ ಸಮಾಜಕ್ಕೆ ಅಪಾಯ ಇಲ್ಲಂತ ಗೊತ್ತಾದಾಗ ಅಂತ ವ್ಯಕ್ತಿಗಳಿಗೆ ಬೇಲ್ ಅಂದ್ರೆ ಜಾಮೀನು ಕೊಟ್ಟು ಜೈಲಿನಿಂದ ಹೊರಗೆ ಇಟ್ಟು ಆ ವ್ಯಕ್ತಿಯ ಕೇಸನ್ನ ಕೋರ್ಟಿನಲ್ಲಿ ನಡೆಸಲಾಗುತ್ತದೆ. ಯಾವಾಗ ಪೊಲೀಸರು ಕೋರ್ಟು ಅವರನ್ನ ಕರೆಸಲಾಗುತ್ತದೆಯೋ ಆವಾಗ ಅವರು ತಪ್ಪದೆ ಪೊಲೀಸ್ ಠಾಣೆಗೆ ಮತ್ತು ಕೋರ್ಟ್ಗೆ ಹಾಜರಾಗಬೇಕಾಗುತ್ತದೆ. ಹಾಗೇನಾದ್ರೂ ತಪ್ಪಿದ್ದಲ್ಲಿ ಅಂತವರ ಬೇಲನ್ನ ಅಂದ್ರೆ ಜಾಮೀನನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಜೈಲಿಗೆ ಅಟ್ಟಲಾಗುತ್ತದೆ. ಆದರೆ ಕೆಲವೊಮ್ಮೆ ಒಬ್ಬ ವ್ಯಕ್ತಿ
ವ್ಯಕ್ತಿ ಅಥವಾ ಅಪರಾಧಿ ಮಾಡಿದಂತಹ ಅಪರಾಧ ತುಂಬಾನೇ ಸೀರಿಯಸ್ ಆಗಿದ್ದರೆ, ಅಪಾಯಕಾರಿಯಾಗಿದ್ದರೆ, ಆ ವ್ಯಕ್ತಿ ಏನಾದರೂ ಜೈಲಿನಿಂದ ಹೊರಗೆ ಇದ್ದರೆ ಸಾಕ್ಷಿಗಳನ್ನ ನಾಶ ಮಾಡಬಹುದು ಅಥವಾ ಸಮಾಜಕ್ಕೆ ಆಘಾತ ತರಬಹುದು ಅಥವಾ ವ್ಯಕ್ತಿಗಳಿಗೆ ಅಪಾಯ ಉಂಟು ಮಾಡಬಹುದು ಅಂತ ವ್ಯಕ್ತಿಗಳಿಗೆ ಬೇಲ್ ಅಂದ್ರೆ ಜಾಮೀನು ಕೊಡದೆ ವಿಚಾರಣೆ ನಡೆಯುವವರೆಗೂ ಜೈಲಿನಲ್ಲಿಯೇ ಇರಬೇಕಾಗುತ್ತದೆ. ಇದಕ್ಕೆ ಉದಾಹರಣೆ ಅಂದ್ರೆ ಕನ್ನಡದ ಖ್ಯಾತ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಂದು ಕೇಸ್ ಆಗಿದೆ. ಇನ್ನು ಒಂದು ವೇಳೆ ಯಾವುದೇ ಒಬ್ಬ ಆರೋಪಿಯು ಅವನ ಕೃತ್ಯ ಅಥವಾ ಅವನ ಕೇಸ್ ವಿಚಾರಣೆ ನಂತರ ಆ ಅಪರಾಧ ಸಾಬೀತಾದಲ್ಲಿ ಅಂತವರನ್ನ ಅಪರಾಧಿ ಅಂತ ಪರಿಗಣಿಸಲಾಗುತ್ತದೆ. ಅಂತವರನ್ನು ಕೂಡ ಜೈಲಿನಲ್ಲಿ ಇಡಲಾಗುತ್ತದೆ. ಕೋರ್ಟಿನಲ್ಲಿ ಕೊಟ್ಟಂತಹ ನಿರ್ಣಯದ ಮೇಲೆ ಅವರನ್ನ ಶಿಕ್ಷೆಗೆ ಗುರಿಪಡಿಸಲಾಗುತ್ತದೆ. ಅದು 5 ವರ್ಷವೋ 7 ವರ್ಷವೋ 14 ವರ್ಷವೋ ಹೀಗೆ ಅಪರಾಧದ ಮೇಲೆ ಅವರನ್ನ ಜೈಲಿನಲ್ಲಿ ಇಡಬೇಕಾಗುತ್ತದೆ. ಆರೋಪಿಗಳಿಗೆ ಅಂದ್ರೆ ವಿಚಾರಣಾಧೀನ ಆರೋಪಿಗಳಿಗೆ ಯಾವುದೇ ಡ್ರೆಸ್ ಕೋಡ್ ಇರುವುದಿಲ್ಲ. ಅವರು ಮನೆಯಲ್ಲಿ ತಂದಂತಹ ಡ್ರೆಸ್ ಅನ್ನೇ ಅವರು ಜೈಲಿನಲ್ಲಿ ಹಾಕಿಕೊಳ್ಳಬಹುದಾಗಿದೆ. ಆದ್ರೆ ಅಪರಾಧಿಗಳಿಗೆ ಜೈಲಿನಲ್ಲಿ ಅವರದೇ ಆದಂತಹ ಜೈಲಿನ ಒಂದು ಡ್ರೆಸ್ ಕೋಡ್ ಕೂಡ ಇರುತ್ತದೆ. ವಿಚಾರಣಾ ಆರೋಪಿಗಳಿಗೆ ಜೈಲಿನಲ್ಲಿ ಕೆಲವೊಂದು ನಿಯಮಗಳು ಕೂಡ ಇರುತ್ತವೆ. ಅವುಗಳನ್ನ ಆರೋಪಿಗಳು ಮತ್ತು ಜೈಲಿನ ಅಧಿಕಾರಿಗಳು ತಪ್ಪದೇ ಪಾಲಿಸಬೇಕಾಗುತ್ತದೆ. ಕರ್ನಾಟಕ ಕಾರಾಗೃಹ ಕಾಯ್ದೆ 1963 ನಿಯಮಾವಳಿ ಪ್ರಕಾರ ಹತ್ಯೆ ಆರೋಪಿಗಳಿಗೆ ಅಂದ್ರೆ ವಿಚಾರಣದಲ್ಲಿರುವವರು ಸಂಬಂಧಿಸಿದ ಕೆಲವು ನಿಯಮಗಳು ತುಂಬಾನೇ ಮುಖ್ಯವಾಗಿವೆ. ಮುಖ್ಯವಾಗಿ ಅಂತವರಿಗೆ ಪ್ರತ್ಯೇಕ ವ್ಯವಸ್ಥೆಯನ್ನ ಕೂಡ ಮಾಡಲಾಗುತ್ತದೆ. ವಿಚಾರಣಾಧೀನ ಕೈದಿಗಳನ್ನ ಅಂದ್ರೆ ಅಂಡರ್ ಟ್ರಯಲ್ ಕೈದಿಗಳನ್ನ ಶಿಕ್ಷೆ ಅನುಭವಿಸುತ್ತಿರುವ ಕೈದಿಗಳಿಂದ ಪ್ರತ್ಯೇಕವಾಗಿ ಇಡಬೇಕಾಗುತ್ತದೆ. ಅಂದ್ರೆ ಇಲ್ಲಿ ಶಿಕ್ಷೆ ಅನುಭವಿಸುವವರು ಅಂದ್ರೆ ಅಪರಾಧಿಗಳೆಂದರ್ಥ. ಆದ್ರೆ ವಿಚಾರಣಾದ ಕೈದಿಗಳು ಇನ್ನೂ ಅಪರಾಧ ಸಾಬೀತಾಗದೆ ಕಾರಣ ಅಂತವರನ್ನ ಪ್ರತ್ಯೇಕ ಸೆಲ್ ನಲ್ಲಿ ಇಡಬೇಕಾಗುತ್ತದೆ. ಮಹಿಳಾ ಮತ್ತು ಪುರುಷ ಕೈದಿಗಳನ್ನ ಪ್ರತ್ಯೇಕವಾಗಿ ಇಡಬೇಕು. ಕಿರಿಯ ಅಪರಾಧಿಗಳನ್ನ ಗಟ್ಟಿ ಅಪರಾಧಿಗಳ ಜೊತೆ ಸೇರಿಸಬಾರದು. ಅಂದ್ರೆ ಕಿರಿಯ ಅಪರಾಧಿಗಳು ಅಂದ್ರೆ ಬಾಲ ಅಪರಾಧಿಗಳನ್ನ ದೊಡ್ಡವರ ಜೊತೆ ಕೂಡ ಇಡಲು ಸಾಧ್ಯವಿಲ್ಲ. ಹೀಗೆ ಅವರನ್ನು ಕೂಡ ಸಪರೇಟ್ ಆಗಿ ಇಡಬೇಕಾಗುತ್ತದೆ. ವಸತಿ ಮತ್ತು ಆಹಾರ ಕೈದಿಗಳಿಗೆ ಸೂಕ್ತ ಸೆಲ್ ಅಥವಾ ಬ್ಯಾರೆಕ್, ಹಾಸಿಗೆ, ಬಟ್ಟೆ ಕೂಡ ನೀಡಬೇಕಾಗುತ್ತದೆ. ಕಾರಾಗೃಹ ನಿಯಮಾವಳಿಯಂತೆ ನಿಗದಿತ ಆಹಾರ ಅದು ಸಸ್ಯಾಹಾರ ಆಗಬಹುದು, ಮಾಂಸಾಹಾರ ಆಗಬಹುದು, ಅವುಗಳನ್ನ ನಿಯಮಿತವಾಗಿ ಟೈಮ್ಗೆ ತಕ್ಕ ಹಾಗೆ ಕೊಡಬೇಕಾಗುತ್ತದೆ. ವೈದ್ಯಕೀಯ ಸೌಲಭ್ಯಗಳು ಪ್ರತಿಯೊಂದು ಜೈಲಿಗೂ ವೈದ್ಯರು ಇರಲೇಬೇಕು. ಪ್ರವೇಶ ಸಮಯದಲ್ಲಿ ಅಂದ್ರೆ ಕೈದಿಗಳ ಪ್ರವೇಶ ಸಮಯದಲ್ಲಿ ವೈದ್ಯಕೀಯ ತಪಾಸಣೆ, ಅನಾರೋಗ್ಯವಾಗಿದ್ದರೆ ಅಂತವರಿಗೆ ಚಿಕಿತ್ಸೆ ಕೊಡೋದು ಕಡ್ಡಾಯವಾಗಿದೆ. ಭೇಟಿ ಮತ್ತು ಮಾತುಕತೆ ಕುಟುಂಬದವರು, ಸ್ನೇಹಿತರು, ವಕೀಲರನ್ನ ಮೇಲ್ವಿಚಾರಣೆ ಅಡಿಯಲ್ಲಿ ಭೇಟಿ ಮಾಡಲು ಹಕ್ಕು ಇರುತ್ತದೆ. ಪತ್ರ ಬರೆದುಕೊಳ್ಳುವುದು, ಸ್ವೀಕರಿಸುವ ಅವಕಾಶ ಕೂಡ ಅದರಲ್ಲಿ ಒಳಪಟ್ಟಿರುತ್ತದೆ. ನ್ಯಾಯಾಲಯದ ಹಾಜರು ವಿಚಾರಣಾಧೀನ ಕೈದಿಗಳನ್ನ ಕೋರ್ಟ್ಗೆ ಸಮಯಕ್ಕೆ ಸರಿಯಾಗಿ ಹಾಜರು ಮಾಡಬೇಕಾಗುತ್ತದೆ. ಅಷ್ಟೇ ಅಲ್ಲದೆ ಕೈದಿಗಳಿಗೆ ಕೆಲವೊಂದು ಕೆಲಸವನ್ನ ಕೂಡ ಕೊಡಲಾಗುತ್ತದೆ. ವಿಚಾರಣಾ ಕೈದಿಗಳನ್ನ ಕೆಲಸ ಮಾಡಲು ಬಲವಂತ ಮಾಡಬಾರದು ಎನ್ನುವ ಕಾಯ್ದೆ ಕೂಡ ಇದೆ. ಸ್ವಯಂ ಇಚ್ಛೆಯಿಂದ ಕೆಲಸ ಮಾಡಲು ಅವಕಾಶ ನೀಡಬೇಕು. ಅಷ್ಟೇ ಅಲ್ಲದೆ ಅಪರಾಧಿಗಳಿಗೆ ಕಂಪಲ್ಸರಿ ಆಗಿ ಜೈಲಿನಲ್ಲಿ ಕೆಲಸ ಮಾಡಲೇಬೇಕಾಗುತ್ತದೆ. ಕರ್ನಾಟಕ ಕಾರಾಗೃಹ ಮ್ಯಾನ್ಯುವಲ್ 1978 ಹಾಗೂ ತದನಂತರ ತಿದ್ದುಪಡಿಯ ಪ್ರಕಾರ ಕೆಲವು ಮಹತ್ವದ ಮಾಹಿತಿಯನ್ನು ಕೂಡ ನೀಡಲಾಗಿದೆ. ಹತ್ಯೆ ಆರೋಪಿಗಳನ್ನ ಸಾಮಾನ್ಯವಾಗಿ ಹೈ ಸೆಕ್ಯೂರಿಟಿ ಬ್ಯಾರೆಕ್ ನಲ್ಲಿ ಇರಿಸಲಾಗುತ್ತದೆ. ಸಣ್ಣ ಅಪರಾಧ ಮಾಡಿದವರ ಜೊತೆ ಅಂತವರನ್ನ ಸೇರಿಸಲು ಸಾಧ್ಯವಿಲ್ಲ. ಮೂಲಭೂತ ಸೌಲಭ್ಯಗಳು ಹಾಸಿಗೆ, ಬಟ್ಟೆ, ಸೊಳ್ಳೆ ಪರದೆ, ಸ್ನಾನದ ವ್ಯವಸ್ಥೆ, ನಿಯಮಿತ ವೈದ್ಯಕೀಯ ತಪಾಸಣೆ ಮತ್ತು ಅಗತ್ಯವಿದ್ದರೆ ಆಸ್ಪತ್ರೆಗೆ ಕಳಿಸುವ ವ್ಯವಸ್ಥೆ ಕೂಡ ಮಾಡಬೇಕಾಗುತ್ತದೆ. ಆಹಾರ ಸಮತೋಲನ ಆಹಾರವನ್ನ ಕೈದಿಗಳಿಗೆ ಕಡ್ಡಾಯವಾಗಿ ಕೊಡಬೇಕು. ವೈದ್ಯಕೀಯ ಅಗತ್ಯವಿದ್ದರೆ ವಿಶೇಷ ಆಹಾರ, ಸಸ್ಯಾಹಾರಿ ಅಥವಾ ಮಾಂಸಾಹಾರಿ ಆಹಾರವನ್ನ ಕೂಡ ವ್ಯವಸ್ಥೆ ಮಾಡಬೇಕಾಗುತ್ತದೆ. ಮನರಂಜನೆ, ಪತ್ರಿಕೆ, ಗ್ರಂಥಾಲಯ, ವಿದ್ಯಾಭ್ಯಾಸ ಸೌಲಭ್ಯ, ಸೀಮಿತ ಆಟ ಹಾಗೂ ಕ್ರೀಡೆಗಳನ್ನ ಕೂಡ ಕೈದಿಗಳಿಗೆ ಮನರಂಜನೆ ಮೂಲಕ ಕೊಡಬಹುದಾಗಿದೆ. ಇತ್ತೀಚೆಗೆ ಕೈದಿಗಳಿಗೆ ಟಿವಿ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಆದರೆ ಕೆಲವೊಂದು ಚಾಲನೆಗಳನ್ನ ಮಾತ್ರ ನೋಡಲು ಅವಕಾಶ ಕೊಡಲಾಗಿದೆ. ಕಾನೂನು ಸಹಾಯ, ವಕೀಲರನ್ನು ಖಾಸಗಿಯಾಗಿ ಭೇಟಿಯಾಗುವ ಹಕ್ಕು ಅಧಿಕಾರಿಗಳ ಮೇಲ್ವಿಚಾರಣೆಯಲ್ಲಿ ನಡೆಯಬಹುದಾಗಿದೆ. ಅಷ್ಟೇ ಅಲ್ಲದೆ ಕೈದಿಗಳಿಗೆ ಉಚಿತ ಕಾನೂನು ಸಹಾಯ ಕೂಡ ನೀಡಲಾಗುತ್ತದೆ. ಆಧ್ಯಾತ್ಮಿಕ ಅವಶ್ಯಕತೆ, ಧಾರ್ಮಿಕ ಗ್ರಂಥ ಓದುವ ಅವಕಾಶ, ಪೂಜಾರಿಗಳನ್ನ, ಪಾದ್ರಿಗಳನ್ನ ಭೇಟಿ ಮಾಡುವ ಅನುಮತಿ ಕೂಡ ನೀಡಲಾಗುತ್ತದೆ. ಪರೋಲ್ ಮತ್ತು ಜಾಮೀನು ವಿಚಾರಣಾ ಕೈದಿಗೆ ಜಾಮೀನು ಕೊಡೋದು ಕೋರ್ಟಿನ ನಿರ್ಧಾರವಾಗುತ್ತದೆ. ಒಂದು ವೇಳೆ ಕೋರ್ಟ್ ಜಾಮೀನು ಕೊಟ್ಟರೆ ಅಂತ ಕೈದಿಗಳನ್ನ ಜಾಮೀನಿನ ಮುಖಾಂತರ ಕಾರಾಗೃಹದಿಂದ ಹೊರಗೆ ಹಾಕಬಹುದಾಗಿದೆ. ಪರೋಲ್ ಸೌಲಭ್ಯ ಶಿಕ್ಷೆಗೆ ಗುರಿಯಾದ ಕೈದಿಗೆ ಮಾತ್ರ ಅನ್ವಯವಾಗಿರುತ್ತದೆ. ಪರೋಲ್
ಪರೋಲ್ ಕೂಡ ಕೈದಿಗಳಿಗೆ ಕೊಡಬಹುದಾಗಿದೆ. ಒಂದು ವೇಳೆ ಅಪರಾಧಿಗಳಿಗೆ ಅಂದ್ರೆ ಶಿಕ್ಷೆಗೆ ಗುರಿಯಾದ ಕೈದಿಗಳಿಗೆ ಮಾತ್ರ ಪರೋಲ್ ವ್ಯವಸ್ಥೆ ಇರುತ್ತದೆ. ಉದಾಹರಣೆಗೆ ಮಕ್ಕಳ ಮದುವೆಗಾಗಲಿ ಅಥವಾ ಹಿರಿಯರ ಸಾವು ಆದಾಗ ಅಂತವರಿಗೆ ಅಂತ ಕೈದಿಗಳಿಗೆ ಪರೋಲ್ ಸಿಗುವ ಸಾಧ್ಯತೆ ಇರುತ್ತದೆ. ಅದು 2 ದಿವಸ ಆಗಲಿ 10 ದಿವಸ ಆಗಲಿ ತಿಂಗಳಾಗಲಿ ಕೂಡ ಪರೋಲ್ ವ್ಯವಸ್ಥೆ ಇದ್ದೇ ಇರುತ್ತದೆ. ಕೆಲವೊಮ್ಮೆ ಪರೋಲ್ ಕೊಟ್ಟಾಗ ಕೈದಿಗಳು ಪರಾರಿಯಾಗಿರುವ ಹಲವಾರು ಘಟನೆಗಳು ಕೂಡ ನಾವು ಕಾಣಬಹುದಾಗಿದೆ. ಭದ್ರತಾ ನಿರ್ಬಂಧನೆಗಳು. ಹತ್ಯೆ ಆರೋಪಿಗಳಿಗೆ ಸಾಮಾನ್ಯವಾಗಿ ಕೈದಿಗಳಿಗಿಂತ ಹೆಚ್ಚು ನಿಯಂತ್ರಣ ಮಾಡಬೇಕಾಗುತ್ತದೆ. ಭೇಟಿ ಮಾಡುವವರಿಗೂ ಕೂಡ ಕಟ್ಟುನಿಟ್ಟಿನ ತಪಾಸಣೆ ನಡೆಯುತ್ತದೆ. ಹತ್ಯೆ ಆರೋಪಿಗೆ ವಿಶೇಷ ಸೌಲಭ್ಯ, ಐಷಾರಾಮಿ ಸೌಲಭ್ಯಗಳು, ಉದಾಹರಣೆಗೆ ಟಿವಿ, ಮೊಬೈಲ್, ವಿಶೇಷ ಆಹಾರ ಕೂಡ ಸಿಗುವುದಿಲ್ಲ. ಶಿಕ್ಷೆ ಅನುಭವಿಸುತ್ತಿರುವ ಕೈದಿಗಳಿಗೆ ಮಾತ್ರ ರೆಮಿಷನ್, ಪರೋಲ್, ಕೆಲಸದ ಹಕ್ಕು ಅನ್ವಯವಾಗಿರುತ್ತದೆ. ಹೈ ಪ್ರೊಫೈಲ್ ಕೈದಿಗಳು ಇದ್ದರೆ ಎ ಕ್ಲಾಸ್ ವರ್ಗದಲ್ಲಿ ಇರಿಸಿ ಸ್ವಚ್ಛ ಕೊಠಡಿ, ಉತ್ತಮ ಆಹಾರ, ಪತ್ರಿಕೆ ಕೂಡ ನೀಡಬಹುದಾಗಿದೆ ಹಾಗೂ ಟಿವಿ ಕೂಡ ಕೊಡಬಹುದಾಗಿದೆ. ಆದರೂ ಕೂಡ ನಿಯಮದ ಮಿತಿಯೊಳಗೆ ಕೊಡಬೇಕಾಗುತ್ತದೆ. ಈ ಎಲ್ಲ ಕಾನೂನುಗಳನ್ನ, ಈ ಎಲ್ಲ ನಿಯಮಗಳನ್ನ ತಪ್ಪದೆ ಜೈಲಿನ ಅಧಿಕಾರಿಗಳು ಪಾಲಿಸಬೇಕಾಗುತ್ತದೆ. ಆದರೆ ನಮ್ಮ ಜೈಲುಗಳಲ್ಲಿ ಇವತ್ತು ದುಡ್ಡು ಕೊಟ್ಟರೆ ಎಲ್ಲ ಸಿಗುತ್ತದೆ ಅನ್ನುವ ಮಟ್ಟಿಗೆ ಹಾಳಾಗಿ ಹೋಗಿವೆ. ದೇಶದಲ್ಲಿ ಕೇಂದ್ರ ಕಾರಾಗೃಹಗಳು, ಜಿಲ್ಲಾ ಕಾರಾಗೃಹಗಳು, ಉಪ ಕಾರಾಗೃಹಗಳು, ಮಹಿಳಾ ಕಾರಾಗೃಹಗಳು, ಮುಕ್ತ ಕಾರಾಗೃಹಗಳು, ಪೋಸ್ಟಲ್ ಶಾಲೆಗಳು, ವಿಶೇಷ ಕಾರಾಗೃಹಗಳು, ಈ ರೀತಿ ಹಲವಾರು ರೀತಿಯ ಕಾರಾಗೃಹಗಳು ನಮ್ಮ ದೇಶದಲ್ಲಿವೆ. ದೇಶದಲ್ಲಿ ಸುಮಾರು 130 ಕೇಂದ್ರ ಕಾರಾಗೃಹಗಳು ಇದ್ದರೆ 346 ಜಿಲ್ಲಾ ಕಾರಾಗೃಹಗಳಿವೆ. ಹಾಗೆಯೇ ಉಪ ಜೈಲುಗಳು ಸುಮಾರು 780 ಇವೆ. ಮಹಿಳಾ ಜೈಲುಗಳು 19 ಇದ್ದರೆ ಬೋಸ್ಟನ್ ಕಾಲೇಜುಗಳು 21 ಇವೆ ಹಾಗೂ ಕೆಲವು ಮುಕ್ತ ಜೈಲುಗಳು ಸುಮಾರು 53 ಇವೆ. ಭಾರತದಲ್ಲಿ 7 ದೊಡ್ಡ ಕೇಂದ್ರ ಕಾರಾಗೃಹಗಳು ಅತಿ ಹೆಚ್ಚು ಹೆಸರುವಾಸಿಯಾಗಿವೆ. ಅವುಗಳಲ್ಲಿ ದೆಹಲಿಯಲ್ಲಿರುವ ತಿಹಾರ್ ಜೈಲು, ಇದು ದಕ್ಷಿಣ ಏಷ್ಯಾದ ಅತಿ ದೊಡ್ಡ ಜೈಲಾಗಿದೆ. ಯರವಾಡ ಕೇಂದ್ರ ಕಾರಾಗೃಹ, ಇದು ಮಹಾರಾಷ್ಟ್ರದ ಪುಣೆಯಲ್ಲಿದೆ. ಚೆನ್ನೈನಲ್ಲಿರುವ ಪುಳಲ್ ಕೇಂದ್ರ ಕಾರಾಗೃಹ, ರಾಜಮಂಡ್ರಿ ಕೇಂದ್ರ ಕಾರಾಗೃಹ ಆಂಧ್ರ ಪ್ರದೇಶದಲ್ಲಿದೆ. ನೈನಿ ಕೇಂದ್ರ ಕಾರಾಗೃಹ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ದಲ್ಲಿದ್ದರೆ ಅಲಿಪೋರ್ ಕೇಂದ್ರ ಕಾರಾಗೃಹ ಪಶ್ಚಿಮ ಬಂಗಾಳದಲ್ಲಿದೆ. ಅಷ್ಟೇ ಅಲ್ಲದೆ ತಮಿಳುನಾಡಲ್ಲಿರುವ ವೆಲ್ಲೂರು ಕೇಂದ್ರ ಕಾರಾಗೃಹ ಕೂಡ ಪ್ರಮುಖ ಕೇಂದ್ರ ಕಾರಾಗೃಹಗಳಲ್ಲಿ ಒಂದಾಗಿದೆ. ಭಾರತದಲ್ಲಿ ಅತ್ಯಂತ ಹಳೆಯ ಜೈಲು 1741ರಲ್ಲಿ ಆಗ್ರಾದಲ್ಲಿ ನಿರ್ಮಿಸಲಾಗಿತ್ತು. ಇದು ಅತ್ಯಂತ ಹಳೆಯ ಜೈಲು ಎಂದು ಪರಿಗಣಿಸಲಾಗುತ್ತದೆ. ಹಾಗೆಯೇ 1864ರಲ್ಲಿ ನಿರ್ಮಿಸಲಾಗಿರುವ ಆಂಧ್ರ ಪ್ರದೇಶದ ರಾಜಮಂಡ್ರಿ ಕೇಂದ್ರ ಕಾರಾಗೃಹ ಭಾರತದಲ್ಲಿರುವ, ಅದರಲ್ಲೂ ಕೂಡ ಡಚ್ಚರು ನಿರ್ಮಿಸಿದಂತಹ ಅತ್ಯಂತ ಹಳೆಯ ಜೈಲಾಗಿದೆ. ಅಷ್ಟೇ ಅಲ್ಲದೆ 1906ರಲ್ಲಿ ನಿರ್ಮಿಸಲಾದಂತಹ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ನಿರ್ಮಿತವಾದಂತಹ ಕುಖ್ಯಾತ್ ಸೆಲ್ಯುಲಾರ್ ಜೈಲು ಒಂದು ಹಳೆಯ ಜೈಲಾಗಿದೆ. ನೋಡಿದಿರಾ ಸ್ನೇಹಿತರೆ, ಭಾರತದಲ್ಲಿ ಯಾವ ರೀತಿ ಜೈಲಿನ ವ್ಯವಸ್ಥೆ ಇದೆ, ಯಾವೆಲ್ಲ ಜೈಲುಗಳು ಇವೆ ಅಂತ ಅರ್ಥ. ಜೈಲುಗಳ ಬಗ್ಗೆ ಇನ್ನಷ್ಟು ಮಾಹಿತಿ ಮುಂದಿನ ಸಂಚಿನಲ್ಲಿ ಕೊಡುತ್ತೇನೆ. ಈ ಜೈಲಿನ ಮಾಹಿತಿ ನಿಮಗೆ ಹೇಗೆ ಅನಿಸಿತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ.